ಗೌರವಾನ್ವಿತ ಉಲೇಮಾಗಳೇ, ಗೌರವಾನ್ವಿತ ಕಾಜಿ ಸಾಹೇಬ್ರೆ, ಸ್ನೇಹಿತರಾದ ಶಾಫಿ ಅವರೇ, ರೌಫ್ ಅವರೇ, ವಕ್ಫ್ ಬೋರ್ಡ್ನ ಅಧ್ಯಕ್ಷರೇ, ಭಾಳ ದುಃಖಕರವಾದ ಸಂಗತಿ. ಬೆಂಗಳೂರಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತ ಜಿಲ್ಲೆ, ಎಲ್ಲ ಧರ್ಮವೂ ಸಹ ಸರ್ವಧರ್ಮ ಸಮಭಾವ ಇದ್ದಂಥ ಜಿಲ್ಲೆಯಲ್ಲಿ ಅಮಾಯಕರ ಕೊಲೆ ಮತ್ತು ವಿಶ್ವಾಸಘಾತ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ದುಃಖ ತರ್ತಕ್ಕಂಥ ವಿಚಾರ. ಬೆಂಗಳೂರಲ್ಲಿ ಸತ್ತಂಥವರ ಕುಟುಂಬದ ಸದಸ್ಯರಿಗೆ ದೇವರು ಧೈರ್ಯ ಮತ್ತು ಶಕ್ತಿಯನ್ನು ಕೊಡಲಿ ಆ ನಷ್ಟವನ್ನು ಅನುಭವಿಸೋದಕ್ಕೆ. ಮತ್ತೇನು ಮಂಗಳೂರಲ್ಲಿ ಒಬ್ಬ ಅಮಾಯಕನ ರಹೀಮ್ನ ಕೊಲೆಯಾಗಿದೆ, ಅಶ್ರಫ್ನ ಕೊಲೆಯಾಗಿದೆ, ಅವರ ಕುಟುಂಬದ ಸದಸ್ಯರಿಗೂ ಸಹ ಭಗವಂತ ಶಕ್ತಿ ಮತ್ತು ಧೈರ್ಯ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ ಮೊದಲನೇ ವಿಚಾರ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಸಂದರ್ಭದಲ್ಲೂ ಸಹ ಕೋಮು ಸೌಹಾರ್ದತೆಗೆ ಯಾವುದೇ ಧಕ್ಕೆ ಇಲ್ಲದೆ ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಯಾವುದೋ ಅದೃಶ್ಯ ಶಕ್ತಿ ಹಿಂದೆ ಕೈವಾಡದಿಂದ ಈ ಅಮಾಯಕರ ಸಾವು, ನೋವು, ಕೊಲೆ, ಜೈಲೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಮುಸ್ಲಿಂ ಸಮುದಾಯದಲ್ಲಿರ್ಬೋದು, ಹಿಂದೂ ಸಮುದಾಯದಲ್ಲಿರ್ಬೋದು, ಬೇರೆ ಯಾವುದೇ ಸಮುದಾಯದಲ್ಲಿದ್ರೂ ಸಹ ಅವರೇನೋ 90% ಅಂತ ಹೇಳಿದ್ರು, 99% ಜನ ಅನ್ಯೋನ್ಯವಾಗಿ ವಿಶ್ವಾಸದಿಂದ ಬದುಕಿರ್ತಕ್ಕಂಥ ಜನವನ್ನು ನಾನು ಚಿಕ್ಕಂದಿನಿಂದಲೂ ಸಹ ನೋಡಿರ್ತಕ್ಕಂಥವ್ನು. ಇಲ್ಲಿ ಇರ್ತಕ್ಕಂಥ ಸಂಪ್ರದಾಯ, ಬಪ್ಪನಾಡಿನ ಸಂಪ್ರದಾಯ ನೋಡಿದಾಗ ಬಪ್ಪ ಬ್ಯಾರಿಯಿಂದ ಹಿಡಿದು ಶುರುವಾಗಿರ್ತಕ್ಕಂಥ ಸಂಪ್ರದಾಯ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಸಂಪ್ರದಾಯವನ್ನು ಹಾಳು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಹೊರಡಿರ್ತಕ್ಕಂಥದ್ದು. ನಾನು ಈ ಪಾತ್ರಧಾರಿಗಳನ್ನ ಯಾರನ್ನೂ ಸಹ ನಾನು ಆಪಾದನೆ ಮಾಡೋದಿಲ್ಲ, ಅವ್ರ ಮೇಲೆ ದೂರು ಮಾಡೋದಿಲ್ಲ. ಕೊಲೆ ಆಗಿದ್ದಾರೆ, ಕೊಲೆ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಅವ್ರನ್ನ ದೂರ ಏನೂ ಪ್ರಯೋಜನ ಇಲ್ಲ. ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತಿಗಳು, ಕೆಲವು ಸೂತ್ರಧಾರಿಗಳಿದ್ದಾರೆ. ಅವ್ರಿಗೆ ಈ ಒಂದು ಅಮಾಯಕರನ್ನ ಪ್ರಚೋದನೆ ಮಾಡಿ ಸಮಾಜದಲ್ಲಿ ಕಂದಕವನ್ನು ತಂದು ತಮ್ಮ ಬೇಳೆಯನ್ನು ಬೇಯಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ. ಆ ಸೂತ್ರಧಾರಿಗಳು ಯಾರು ಅಂತ ನಮಗೆಲ್ಲರೂ ಸಹ ಗೊತ್ತಿದೆ. ಆದರೆ ಇದು ಧಾರ್ಮಿಕ ನಾಯಕರಿರೋದ್ರಿಂದ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಪಾತ್ರಧಾರಿಗಳ ತಪ್ಪೇನಿಲ್ಲ, ಅವರು ಸೂತ್ರಧಾರಿಗಳು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಯಾವುದೇ ಕೊಲೆಗಳಿರ್ಬೋದು. ಆದ್ದರಿಂದ ನಾವು ಸರ್ವ ಧರ್ಮ ಸಮಭಾವವನ್ನು ಏನು ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಶಾಫಿಯವರು ಹೇಳ್ತಾಯಿದ್ರು ನಾವು ಜಾತ್ಯತೀತ ತತ್ವವನ್ನು ರಕ್ತಗತ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ತತ್ವ ಏನಿದೆ, ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನರಾಗಿ ಬಾಳಬೇಕು ಅನ್ನೋದನ್ನು ನಾವು ಮಾಡಿರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಈ ರೀತಿ ದೇಶ ಎಲ್ಲೂ ಇಲ್ಲ. 7 ದೊಡ್ಡ ದೊಡ್ಡ ಧರ್ಮಗಳು, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ್ ಧರ್ಮ, ಸಿಖ್ ಧರ್ಮ ಮತ್ತು ಜೊರಾಸ್ಟ್ರಿಯನ್ ಧರ್ಮ ಒಂದಾಗಿ ಬಾಳಿರ್ತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ. ಇದನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಸೂತ್ರಧಾರಿಗಳಿಗೆ ನಾವು ಏನಾದರೂ ಕಡಿವಾಣ ಹಾಕಬೇಕಾಗುತ್ತೆ. ರಾಜಕೀಯ ಪ್ರಶ್ನೆ ಬೇರೆ, ನಾನು ರಾಜಕೀಯ ಮಾಡಲಿಕ್ಕೆ ಬಂದೇ ಇಲ್ಲ. ಯಾಕಂದರೆ ನನ್ನ ಸಂಬಂಧ ಎಲ್ಲ ಸಮುದಾಯದವ್ರ ಜೊತೆಗೂ ಸಹ ಇಲ್ಲಿರ್ತಕ್ಕಂಥ ವಿಚಾರದಲ್ಲಿ ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಬಂದಿದ್ದೀನಿ. ಆದ್ದರಿಂದ ಯಾವುದೇ ಧರ್ಮದಲ್ಲಿ ಉಗ್ರವಾದವನ್ನು ಯಾರೂ ಸಹ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಈ ಸೂತ್ರಧಾರಿಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಇನ್ನು ಕೆಲವು ದಿನಗಳಲ್ಲಿ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದೀನಿ. ಆದಷ್ಟು ಬೇಗ ಎಲ್ಲ ಸಮುದಾಯದ ಧರ್ಮಗುರುಗಳನ್ನು ಸಹ ಸೇರಿಸಿ ಆ ಧರ್ಮಗುರುಗಳ ಮೂಲಕ ಈ ಸಮಾಜಕ್ಕೆ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ. ಮತ್ತೊಂದು ಸಹ ತಮ್ಮನ್ನೆಲ್ಲ ಮಾತಾಡಿ ಹೋದ ನಂತರ ಸಹ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಸಹ ಕರೆದು ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ವಿಶ್ವಾಸಘಾತ ಆಗಬಾರ್ದು. ಯಾಕಂದರೆ ನಾವೆಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ದವ್ರು. ಈಗ ರಹೀಮ್ದೇ ಕೇಸ್ ತಗೊಳ್ಳಿ, ಜೊತೆಗಿದ್ದವ್ರೆ, ಅವ್ರ ತಂದೆಗೆ ರಕ್ತ ಕೊಟ್ಟಿದ್ದಾನೆ, ಜೊತೆಗೆ ತಾಯಿ ಜೊತೆ ಮಾತಾಡಿಕೊಂಡು ಅಮಾಯಕನ ಸಾಯಿಸ್ತಾರೆ ಅಂದರೆ ಇದೆಲ್ಲೋ ಸಮಾಜದಲ್ಲಿ ಏನೋ ಒಂದು ಕೆಟ್ಟ ವಿಚಾರ ನಡೀತಾ ಇದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಮಂಗಳೂರನ್ನ ನಾವು ಮಣಿಪುರ ಆಗೋಕ್ಕೆ ಬಿಡೋದಿಲ್ಲ. ಮಣಿಪುರಲ್ಲಿ ಆಗಲೇ 2 ವರ್ಷ ಆಗಿದೆ, ಅಲ್ಲಿ ಯಾವುದೇ ರೀತಿಯ ಕಾನೂನು ಸುವಿಧೆಗಳಾಗ್ತಾ ಇಲ್ಲ. ಆದರೆ ಮಂಗಳೂರು ಕರ್ನಾಟಕ ರಾಜ್ಯವನ್ನು ನಾವು ಆಗ್ಲಿಕ್ಕೆ ಬಿಡೋದಿಲ್ಲ. ಕೆಲವ್ರಿಗೆ ಅನಿಸಿರ್ಬೋದು ಸರ್ಕಾರ ಏನು ಮಾಡ್ತಾಯಿಲ್ಲ ಅಂತ, ಅದು ತಪ್ಪದು.
ಏನು 90% ಉಗ್ರವಾದ ನಡೀತಾ ಇತ್ತು, ಕೋಮುವಾದ ನಡೀತಾ ಇತ್ತು, 90% ಕಡಿವಾಣ ಹಾಕಿದ್ವಿ. ಯಾವುದೇ ಜಿಲ್ಲೆಗಳಲ್ಲಿ ಯಾರೂ ಉಸಿರಾಡೋಕ್ಕಾಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಮಾಡಬೇಕಾಗತ್ತೆ. ಇದಕ್ಕೆ ಕೇವಲ ಸಮಾಜದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಮಾಡಿದ್ರೆ ಆಗಲ್ಲ. ಇದರಲ್ಲಿ ಶಾಸಕಾಂಗ ನ್ಯಾಯಾಂಗನೂ ಸಹ ಜವಾಬ್ದಾರಿ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ನ್ಯಾಯಾಂಗ ಮತ್ತು ಕಾರ್ಯಾಂಗವೂ ಸಹ ಜಾತ್ಯತೀತವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲವೂ ಸಹ ಪ್ರಯತ್ನ ಮಾಡಬೇಕು. ಎಲ್ಲಾದರೂ ಅದು ತಪ್ಪಾಗಿದ್ದರೆ ಅದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೂ ಸಹ ಹಿಂದೆ ಮುಂದೆ ನೋಡಬಾರ್ದು. ಯಾಕಂದರೆ ಇವತ್ತು ಅಮಾಯಕರಾಗ್ತಾ ಇದ್ದಾರೆ. ನಾಳೆ ದಿನ ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗುವಾಗ ಏನೇನಾಗುತ್ತೆ ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆ ಒಂದು ಭಯಾನಕ ಸ್ಥಿತಿಗೆ ನಾವು ದಕ್ಷಿಣ ಕನ್ನಡ ಹೋಗೋಕ್ಕೆ ಬಿಡೋದಿಲ್ಲ. ಸರ್ಕಾರ ಎಲ್ಲ ರೀತಿಯನ್ನು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ನಾನು ಸಹ ಒತ್ತಡ ತರ್ತೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ನೆನ್ನೂ ಸಹ ಹೇಳಿದೆ, ನಾನು ಅರ್ಜೆಂಟ್ ಹೋಗಬೇಕಾಗಿದೆ, ಅಲ್ಲಿ ಲಿಂಚಿಂಗ್ ಶುರು ಆಗಿಬಿಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ಅಂಥೇಳಿ. ನಾನು ಹರಿಯಾಣದಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿರ್ತೀನಿ. ಆದ್ದರಿಂದ ಅವ್ರಿಗೂ ಸಹ ಗಮನದಲ್ಲಿ ತರ್ತೀನಿ. ಆದಷ್ಟು ಬೇಗ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ತಮ್ಮಲ್ಲೂ ಸಹ ನಾನು ಮನವಿ ಮಾಡೋದು, ತಾವು ಸಹ ಶಾಂತಿ ನೆಲೆಸಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿ ನಾವು ಸಹ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಾವೆಲ್ಲರೂ ಸಹ ಕರೆಸಿ ತಮ್ಮ ಅಹವಾಲನ್ನು ಕೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಏನು ತಾವು ಈ ಒಂದು ಅಹವಾಲನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ನಾಳಿದ್ದು ಹೋದಾಗ ನಾನು ಅವ್ರಿಗೆ ತಲುಪಿಸಿ ಈ ವಿಚಾರಗಳನ್ನ ಹೇಳ್ತೀನಿ. ಮತ್ತು ಇಷ್ಟೇ ನಾನು ಪ್ರೆಸ್ಸಲ್ಲಿ ಇರುವಾಗ ಮಾತಾಡೋದು. ಅದರಿಂದ ಪ್ರೆಸ್ ಅವರು ಇನ್ನು ತಾವು ಹೊರಟ ಮೇಲೆ ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಹೊರಡ್ತೀನಿ ಅಂತೇಳಿ ಮನವಿ ಮಾಡ್ತೇನೆ. ಓಕೆ, ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಪ್ರೆಸ್ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ.